ಚಿಕನ್ ಸುಕ್ಕ ರೆಡಿ ಆಗ್ತಾ ಉಂಟು. ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಜನ ಬಂದಿದ್ದಾರೆ. ಸೊ ಹಾಗೆ ಪೂಜೆ ಎಲ್ಲ ಆಗ್ತಾ ಉಂಟು. ಏನಲ್ಲ ಇವರು ಅಧ್ಯಕ್ಷರು ಊಟ ಸ್ಟಾರ್ಟ್ ಆಗ್ತಾ ಉಂಟು. ನೀವು ಕೂತ್ಕೊಳ್ಳೋದಿಲ್ಲ? ಹಾಯ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ಮಾರ್ನಿಂಗ್ 10 o'clock ಆಗಿದೆ. ಹಾಗೆ ಈಗ ನಾವು ದೊಡ್ಡ ಮನೆಗೆ ಹೋಗ್ತಿದ್ದೀವಿ, ನಿತೇಶದು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಅಲ್ಲಿ ತಂಬೆಲ್ಲ ಆಗ್ತಾ ಉಂಟು. ಹಾಗೆ ಪ್ರಿಪರೇಷನ್ಸ್ ಎಲ್ಲ ಇರ್ತದೆ, ಫುಡ್ ಮತ್ತು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇರ್ತದೆ. ಸೊ ಹಾಗೆ ಈಗ ನಾನು, ಮಮ್ಮಿ ಮತ್ತು ಅರ್ಚನಕ್ಕ, ಸೊ ರಿಯಾನ್ಶ್ ನಾವು 4 ಜನ ಈಗ ಹೊರಟಿದ್ದೇವೆ. ಹೌದು, ಓಕೆ. ತಂಬಿಲಕ್ಕೀಗ ಮೀನ್ ಬಂದಿದೆ, ಹಾಗೆ ಚೆನ್ನಾಗಿ ತಗೊಂಡ್ ಬರ್ತಾ ಇದ್ದಾರೆ. ಎಂತ ಮೀನು ಇದು? ಒಂದ್ರಲ್ಲಿ ಬಂಗುಡೆ, ಇದು ಅರೆಪು, ಅದು ಬಂಗುಡೆ, ಮತ್ತೊಂದು ಮೆಲ್ಗತೆ. ಮೆಲ್ಗ, ಓಕೆ. ಸೊ ತಂಬಿಲಕ್ಕೆ ನಮಸ್ಕಾರ. ನೀರ್ ಪಾಡ್ದು ಫಸ್ಟ್ ಕ್ಲೀನ್ ಮತ್ತೆ ತಕ್ಕೊಡು. ಒಂದೊಂದೇ ಫಿಶ್ ಸ್ಕಿನ್ ಇಲ್ವಾ? ಸೊ ಈಗ ತಂಬಿಲಕ್ಕೆ ಇಲ್ಲಿ ಎಲ್ಲ ಕೂತ್ಕೊಂಡಿದ್ದೀವಿ, ಈರುಳ್ಳಿ ಸಿಪ್ಪೆ ತೆಗಿತಾ ಇದ್ದೇವೆ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಚಿಕನಿಗೆ. ತಂಬಿಲಕ್ಕಿಗೆ ಶಿಫಾಲಿ, ಯಜ್ಞಾಂಟಿ, ಸುರೇಖಕ್ಕ ಎಲ್ಲಿದ್ದೀರಿ? ಹಾಯ್ ಕಿಟ್ಟು. ಸೊ ಇವಾಗ ನಾವು ದೀನ್ ಅಂಕಲ್ ಮನೆಯಿಂದ ದೊಡ್ಡ ಮನೆಗೆ ಹೋಗ್ತಾ ಇದ್ವಿ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಉಂಟು. ಸೊ ಹಾಗೆ ಈಗ ತಂಬಿಲ ಪ್ರಿಪರೇಷನ್ಸಿಗೆಲ್ಲ ಹೋಗ್ತಾ ಇದ್ದೇವೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್. ಸೊ ತಂಬಿಲದ ಕೆಲಸ ಎಲ್ಲ ಆಗ್ತಾ ಉಂಟು ಇವಾಗ. ಅಲ್ಲ ಹೇಳಿದಿ, ನಾವು ತೊಳಿತಿದ್ದೀವಿ ಅಷ್ಟೇ. ಅಯ್ಯೋ ಎಲ್ಲ ಮಾತ್ರ ಖಾರ ನೀರು ಹಾಕಿ ಸಾಕಿತ್ತು, ಸೋಪ್ ಹಾಕಿ ತೊಳ್ದೆ. ಒಳ್ಳೇದಾಗ್ತದೆ. ಯೂಟ್ಯೂಬರ್ಸ್ ಸಾಕು. ಫಾಸ್ಟ್ ಮಾಡು, ಫಾಸ್ಟ್ 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 ಫಾಸ್ಟ್. ಬ್ಯಾಕ್ ಸೈಡ್ ಇವಾಗ ತಂಬಿಲದ ಮನೆ ಕಾಣಿಸ್ತಾ ಉಂಟು. ಸೊ ಆಲ್ಮೋಸ್ಟ್ ಎಲ್ಲ ಈಗ ಫುಲ್ ಟೀಮ್ನವರೆಲ್ಲ ಒಟ್ಟು ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಏನಾದ್ರು ಹೇಳಕ್ಕುಂಟ ಮ್ಯಾನೇಜರ್ ಅವ್ರು? ಪುಳಿ ಬ್ಯಾಂಕ್ ಮ್ಯಾನೇಜರ್ ಅವ್ರು ಹೇಳಲಿಕ್ಕುಂಟ ಏನಾದ್ರು? ಏನಿಲ್ಲ, ಪುಳಿ ತಿಂತಿದ್ದೀನಿ ಅಷ್ಟೇ. ಓಕೆ. ಸೊ ಇಲ್ಲಿ ತುಳಸಿ ಕಟ್ಟೆ ಫ್ರಂಟ್ ಅಲ್ಲಿ, ಆ್ಯಂಡ್ ಇಲ್ಲಿ ಹೊರಗಡೆ ಪೋರ್ಷನ್. ಇದು ಮೈನ್ ಹಾಲ್, ಆ್ಯಂಡ್ ಇಲ್ಲಿ ಒಂದು ರೂಮ್, ಇಲ್ಲಿ ಒಂದು ರೂಮ್, ಅಗೇನ್ ಇಲ್ಲಿ ಸೊ ಇದು ಕಿಚನ್.
ಅಂಡ್ ಇಲ್ಲಿ ಅಪ್ಸ್ಟೇರ್ಸಿಗೆ ಹೋಗ್ಬೋದು. ಸೊ ಹಾಗೆ ಇಲ್ಲಿ ಒಂದು ರೂಮ್ ಉಂಟು, ಇಲ್ಲಿ ಕೂಡ ಅಪ್ಸ್ಟೇರ್ಸ್. ಅಂಡ್ ಇದು ದೇವರ ಕೋಣೆ. ಎಲ್ಲ ವಿಚಾರಿಸ್ಕೊಳ್ಳಿ ಅವರನ್ನು. ಇದು ಯಾವ್ದಕ್ಕೆ ಅಂಕಲ್? ದೀಪನಾ? ಇದು ದೈವದ ಕೋಳಿ ಕಟ್ ಮಾಡುವಾಗ ಎಲ್ಲ ಅದು ನೀರು ಎಂತ ಕುರ್ನೀರು ಹೇಳ್ತಾರೆ ಅದನ್ನೆಲ್ಲ ಇಟ್ಟು ದೀಪ ಇಟ್ಟು ಮತ್ತೆ ಕೋಳಿ ಕಟ್ ಮಾಡೋದು. ದೀಪ ಊಟೆ ಹಿಂಗ ಅದೇ ಯಾವ್ದಕ್ಕೆ ಮಸಾಲ? ಅದು ಮನೋಲಿ ಕಡ್ಲಿಗೆ. ಮನಾಲಿ ಕಡ್ಲೆ ಕಲರ್ ಚೆಂದ ಉಂಟಲ್ಲ. ಇಲ್ಲಿ ಮೀನು ಸಾರು, ತೊಂಡೆಕಾಯಿ. ಎಲ್ಲ ಪಾಂಡೆ ಮಗುತ್ತಾನ ತೂಕ ಒಂದೇ ಮಂತೆ ಬಿಚ್ಚ. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಇದು ಗ್ರೇವಿ ಏನಾದರೂ ಇರ್ಬೋದು ಅಂತ ಗೆಸ್. ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೂರ್ಮಾ ಟೈಪ್. ಸೊ ಇಲ್ಲಿ ಅಲಸಂದೆ ಪಲ್ಯ ಆ್ಯಂಡ್ ಇದರಲ್ಲಿ ಕಡಲೆ, ಇದರಲ್ಲಿ ರೈಸ್, ಸಾರು, ಆ್ಯಂಡ್ ಇದರಲ್ಲಿ ಪಾಯಸ ಆ್ಯಂಡ್ ಪೀಕಲ್, ಆ್ಯಂಡ್ ಇದರಲ್ಲಿ ಮಜ್ಜಿಗೆ. ಸೊ ತಂಬೆಲದ್ದು ಮಧ್ಯಾಹ್ನದ ಊಟ ಆಗ್ತಾ ಉಂಟು ಇಲ್ಲಿ. ಹಾಯ್ ಮೈಕಾ, ಸೇ ಹಾಯ್. ಆ್ಯಂಡ್ ಇಲ್ಲಿ 4 ಮೆಂಬರ್ಸ್ ಕೂತ್ಕೊಂಡಿದ್ದಾರೆ, ಫುಲ್ ಜೋಕಲ್ ಗ್ರೂಪ್. ಆಲ್ಮೋಸ್ಟ್ ಒಂದು 2 ಟ್ರಿಪ್ ಆಗಿದೆ ನಮ್ದು. ಲಾಸ್ಟ್ ಬಂದಿದೆ ಹಾಗೆ ಬಾಜಿ ಎಲ್ಲ ಹಾಕಿದ್ದಾರೆ. ಈಗ ರೆಡಿಯಾಗಿ ಹೋಗ್ತಾ ಇದ್ದೇವೆ ಮನೆಗೆ ಬಂದು. ಇವಾಗ ಫ್ರೆಶ್ ಅಪ್ ಆಗಿ ತಂಬೆಲದ್ದು ಪೂಜೆ ಎಲ್ಲ ಶುರು ಮಾಡ್ತಾ ಇದ್ದಾರೆ ಅಂಕಲ್ನವರು. ಸೊ ಹಾಗೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಾವೀಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಜನ ಬಂದಿದ್ದಾರೆ. ಸೊ ಹಾಗೆ ಪೂಜೆ ಎಲ್ಲ ಆಗ್ತಾ ಉಂಟು. ಆ್ಯಂಡ್ ಇಲ್ಲಿ ಕೋಳಿಗಳೆಲ್ಲ ರೆಡಿ ಆಗಿದ್ದಾವೆ.
ಸ್ವಾಮಿ ಏನಲ್ಲ ಇವರು ಅಧ್ಯಕ್ಷರು ಯಾರೊಂದು ಅಧ್ಯಕ್ಷರು ಅಧ್ಯಕ್ಷರ ಅಲ್ಲಿ ಸೊ ನಮ್ಮ ತಂಬೆಲ್ಲದ ಸ್ಪೆಷಲ್ ಅಂಡ್ VIP ಎಸ್ ಫಿನಿಶ್. ಸೊ ಇಲ್ಲಿ ಅನ್ನ ಆಗ್ತಾ ಉಂಟು. And ಇದೆಲ್ಲ ಗೆಸ್ಟ್. ಪಜ್ಜದ ಒಗ್ಗರಣೆ ಇವತ್ತು. ತಿಂತಿಲ್ಲ ಕೊಂಡು 2 ಟೇಬಲ್ ಹಾಕಿ ಚಾಯ್ ನೀಟ್ ಹಾಕಿ ನಾನೊಂದು 5 ನಿಮಿಷದಲ್ಲಿ ಸ್ನಾನ ಮಾಡಿ ಬರ್ತೇನೆ. ಎಂತೆಲ್ಲ ಆಯ್ತು ನೋಡು. ಆನಿಯನ್ ಹಾಕಿತ್ತು. ಆನಿಯನ್ ಇದಾಗ್ಲೇ ಇತ್ತು. ಇಲ್ಲ, ನೀರುಳ್ಳಿ ಒಗ್ಗರಣೆಗೆ ಇದು ಖಾಲಿ ಮಸಾಲೆ ಹಾಕಿ ಇದು ಮಾಡಿದ್ದು ಮಾತ್ರ. ಚಿಕನ್ ಸುಕ್ಕ ರೆಡಿ ಆಗ್ತಾ ಉಂಟು. ಕಲರ್ ಎಲ್ಲ ಚಂದ ಕಾಣ್ತಾ ಉಂಟಲ್ಲ. ಮಸಾಲೆ ಹಾಕ್ತಿದ್ದಾರೆ. ಇನ್ನು ಹಾಕ್ತಿಂತ ಎಲ್ಲ ಪಟಾಂಗ್ ಹೊಡಿಸ್ತಾ. ಇವತ್ತಿನ ತಂಬಿಲಕ್ಕಿ ರೈಸ್, ಚಿಕನ್ ಸೊ ಈಗ ಊಟ ಸ್ಟಾರ್ಟ್ ಆಗ್ತಾ ಉಂಟು. ನೀವು ಕೂತ್ಕೊಳ್ಳೋದಿಲ್ಲ? Hello. Silent. Thank you very much. Everyone for the food, not for hospitality, not for you, of course you are for the hospitality, for the food. And for the drink. For all the efforts. And for the drink. All the efforts. I look forward to next year. Listen, if you want a real blessing like you are joining for a family like me, then me means what? Husband and wife. What a good. No. I'm too young for that. I'm too young for that. See? What you say for marriage is Conclusion by Dino want to put it. you are not married.